ನಮ್ಮ ಕಂಬಳ ಬ್ಯಾಂಗ್ಳೂರು ಕಂಬಳ. ನಾವು ಈಗ ಬ್ಯಾಂಗ್ಳೂರಿನಲ್ಲಿ ಕಂಬಳ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ನಡೆಸ್ತಾ ಇದ್ವಿ. ಎಲ್ಲ ತಯಾರಿಗಳು ಅತ್ಯಂತ ಭರದಲ್ಲಿ ಸಾಗ್ತಾಯಿದೆ. ಸುಮಾರು ದಿವಸಕ್ಕೆ 2,000ದಿಂದ 2,500 ಜನ ಈ ಕಂಬಳದ ಕರೆಗಳನ್ನು ನೋಡಲಿಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಫೋಟೋಗಳನ್ನು ಸೆಲ್ಫಿಗಳನ್ನು ತೆಗೆಯುವಂಥ ಕೆಲಸಗಳು ಆಗ್ತಾಯಿದೆ. ನಿನ್ನೆ ನಾವು ಬೆಂಗಳೂರಿನಲ್ಲಿ ಎಲ್ಲ ಸಂಘಟನೆಗಳನ್ನು ಸೇರಿಸಿ ಸುಮಾರು 8,000 ಜನ ಬೇರೆ ಬೇರೆ ಸಂಘಟನೆಗಳ ಪ್ರಮುಖರು ಮತ್ತು ಸದಸ್ಯರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವರು ಸಲಹೆ ಸೂಚನೆಗಳನ್ನು ಮತ್ತು ಚರ್ಚೆಗಳನ್ನು ಕೂಡ ಮಾಡಿದ್ದೀವಿ. ಮೊನ್ನೆ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರನ್ನು ಭೇಟಿ ಮಾಡಿ ಈ ಕಂಬಳಕ್ಕೆ ಅನುದಾನವನ್ನು ಕೊಡಬೇಕು ಅನ್ನುವ ಪ್ರಶ್ನೆಯನ್ನು ಅವರ ಮೇಲೆ ಇಟ್ಟಾಗ ಕೂಡಲೇ ಯಾವುದೇ ರೀತಿ ಈ ನಮ್ಮ ಉಸ್ತುವಾರಿ ಸಚಿವರಾದ ಗುಂಡೂರಾವ್ರವರು ಕೂಡ ಇದ್ದರು, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದ್ದರು. ಕೂಡಲೇ ನಮಗೆ 1 ಕೋಟಿ ರೂಪಾಯಿ ಅನುದಾನವನ್ನು ಅವರ ಮುಖ್ಯಮಂತ್ರಿಯವರು ಕೂಡಲೇ ನಮಗೆ ಬಿಡುಗಡೆ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಇಲಾಖೆಗಳಿಂದ ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಇವತ್ತು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ಇಲಾಖೆಯ ಪ್ರಮುಖರಿಗೆ ಕೂಡ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಕಂಬಳಕ್ಕೆ ಪೂರ್ತಿ ರೀತಿಯ ಸಹಕಾರವನ್ನು ಕೊಡಬೇಕು. ನಮ್ಮ ಗೃಹ ಇಲಾಖೆಗೆ ಕೂಡ ನಿರ್ದೇಶನವನ್ನು ಕೊಟ್ಟು ಕಂಬಳದ ಕೋಣಗಳಿಗೆ ಬರಲಿಕ್ಕೆ ಮತ್ತು ಕಂಬಳದ ವ್ಯವಸ್ಥೆಗೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರಿಗೂ ಕೂಡ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇಡೀ ಸರ್ಕಾರವು ನಮಗೆ ಕಂಬಳಕ್ಕೆ ಸಹಕಾರ ಕೊಡುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ. ಇದೇ ತಿಂಗಳು 25, 26ಕ್ಕೆ ಈ ಕಂಬಳದಲ್ಲಿ ಎಲ್ಲ ಗಣ್ಯರು, ಗಣ್ಯ ವ್ಯಕ್ತಿಗಳು ಜೊತೆಯಲ್ಲಿ ಸೆಲೆಬ್ರಿಟಿಗಳು ಅಂದರೆ ಹಾಲಿವುಡ್, ಬಾಲಿವುಡ್ ಎಲ್ಲ ನಟನಟಿಯರು, ಅನುಷ್ಕಾ ಶೆಟ್ಟಿ ಇರ್ಬೋದು, ಸುನೀಲ್ ಶೆಟ್ಟಿ ಇರ್ಬೋದು, ಕ್ರಿಕೆಟ್ನವರು, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಆಡುವವರು ಇರ್ಬೋದು, ಎಲ್ಲ ನಮ್ಮ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ಕರ್ನಾಟಕದ ಎಲ್ಲ ಆ್ಯಕ್ಟ್ರಸ್ಸು ಕೂಡ ಇದರಲ್ಲಿ ಭಾಗಿಯಾಗಲಿಕ್ಕೆ ಒಪ್ಪಿಕೊಂಡಿದ್ದಾರೆ. 2 ವೇದಿಕೆಗಳು ಸಿದ್ಧವಾಗ್ತದೆ. ಒಂದು ಕಂಬಳದ ವೇದಿಕೆ ಸಭಾ ಕಾರ್ಯಕ್ರಮ ಆಗ್ತದೆ, ಇನ್ನೊಂದು ವೇದಿಕೆ ಕಲ್ಚರಲ್ ಪ್ರೋಗ್ರಾಮ್. ಇಲ್ಲ ಸಿನಿಮಾ ನಟರು ಅದರಲ್ಲಿ ಸುಮಾರು 10-11 ಗಂಟೆ ರಾತ್ರಿವರೆಗೆ ಬೇರೆ ಬೇರೆ ಕಲ್ಚರ್ ಪ್ರೋಗ್ರಾಮ್, ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ ಅದರಲ್ಲಿ ತೋರಿಸ್ಲಿಕ್ಕಿದ್ದೇವೆ. ಸ್ಟಾಲ್ ಸುಮಾರು ಒಂದು 150 ಸ್ಟಾಲ್ಗಳು ಬರ್ತದೆ. ನಮ್ಮ ಏನು ಆಹಾರ ಪದ್ಧತಿಗಳಿದೆ ಅದನ್ನೆಲ್ಲ ಇಡೀ ರಾಜ್ಯದ ಜನರಿಗೆ ಉಣ್ಣಿಸುವಂಥ ರುಚಿಯನ್ನು ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೇವೆ. ಎಲ್ಲ ರೀತಿಯ ಅದರಲ್ಲಿ ವೆಜ್ ಮತ್ತು ನಾನ್ ವೆಜ್ ಬೇರೆ ಬೇರೆ ಸೆಕ್ಷನ್ಗಳನ್ನು ಕೂಡ ಮಾಡಿದ್ದೀವಿ. ಜನರು ಯಾವ ರೀತಿಯಲ್ಲಿ ತೊಂದರೆ ಪಡಬಾರ್ದು, ವ್ಯವಸ್ಥಿತ ರೀತಿಯಲ್ಲಿ ಬಂದು ಕಂಬಳವನ್ನು ವೀಕ್ಷಣೆ ಮಾಡಿ ಹೋಗುವಂಥದ್ದಾಗಬೇಕು. ದೊಡ್ಡ ದೊಡ್ಡ ಗ್ಯಾಲರಿಗಳನ್ನು ಮಾಡಿದ್ವಿ, ಸುಮಾರು 10,000 ಜನರು ಕೂತ್ಕೊಳ್ಳಿಕ್ಕೆ. ಅದರಲ್ಲಿ ಪಾಸ್ ವಿ ಐ ಪಿಗಳಿಗೆ ಪಾಸು ಕುಟುಂಬ ಸಮೇತವಾಗಿ ಬಂದವರು ನೋಡುವಂಥ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಒಳ್ಳೆ ರೀತಿಯ ಕಂಬಳವನ್ನು ಆಯೋಜನೆ ಮಾಡಿ ಕಂಬಳಕ್ಕೆ ಹೊಸ ಒಂದು ರೀತಿಯ ಮೆರುಗನ್ನು, ರೂಪವನ್ನು ಕೊಡುವಂಥ ಪ್ರಯತ್ನದಲ್ಲಿ ನಾವಿದ್ದೇವೆ. ಬಹುಶಃ ಇತಿಹಾಸ ಪುಟದಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವಂಥ ಕಂಬಳ ರೆಕಾರ್ಡನ್ನು ಬರೆದಿಡುವಂಥ ಒಂದು ದಾಖಲೆಯನ್ನು ಸೃಷ್ಟಿಸುವಂಥ ಕೆಲಸವನ್ನು ಮಾಡ್ತದೆ. ಖಂಡಿತ ಎಲ್ಲ ಮಾಧ್ಯಮದವರ ಸಹಕಾರವನ್ನು ನಾವು ಕೇಳೋದು. ಇವಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋಗುವಂಥ ರೈಲುಗಳು ಫುಲ್ಲಾಗಿದೆ, ಬಸ್ಸುಗಳು ಫುಲ್ಲಾಗಿದೆ. ಹೆಚ್ಚುವರಿ ರೈಲು ಮತ್ತು ಬಸ್ಸುಗಳಿಗೆ ವಿನಂತಿಯನ್ನು ಕೂಡ ಮಾಡಿದ್ದೀವಿ. 23ನೇ ತಾರೀಕಿಗೆ ಇಲ್ಲಿ ಕಂಬಳದ ಕೋಣಗಳ ಮೆರವಣಿಗೆ ಮುಖಾಂತರ ಇಲ್ಲಿಂದ ಹೊರಡಲಿಕ್ಕಿದೆ. ಪೊಲೀಸ್ ಪ್ರೋಟೋಕಾಲ್ ಕೂಡ ಅದಕ್ಕೆ ಕೊಡ್ತಾ ಇದ್ದಾರೆ. ಸುಮಾರು 9:30-10 ಗಂಟೆಗೆ ಅವರನ್ನು ನಮ್ಮ ನೆಲಮಂಗಲದಲ್ಲಿ ಸ್ವಾಗತ ಮಾಡ್ತಾರೆ. 11 ಗಂಟೆಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಅವರನ್ನು ಕೂಡ ಸ್ವಾಗತ ಮಾಡುವಂಥ ಎಲ್ಲ ಯೋಜನೆಗಳು ರೆಡಿಯಾಗಿದೆ. ಅದ್ಧೂರಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಐತಿಹಾಸಿಕ ಕ್ರೀಡೆಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸುವ ಮೂಲಕ ಇತಿಹಾಸ ಸೃಷ್ಟಿ ಮಾಡ್ತೀವಿ ಅಂತ ಹೇಳೋ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ.
Navratan Electrical and Plumbing. Wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేన మస్తు ఖుషి అప్పుడు బాబా ಫುಲ್ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿನೆಂಜಿ ಪೋಲೇರ್ ಬೇಬಿ ಯಬಾ